ನಮಸ್ತೆ ಸ್ನೇಹಿತರೆ. ಶ್ರೀ ರಾಘವೇಂದ್ರ ಸ್ವಾಮಿಯ ಬೋಧನೆಗಳು. 6ನೇ ಶತಮಾನದ ಸಂತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಧ್ವ ತತ್ವಶಾಸ್ತ್ರದ ಶ್ರೇಷ್ಠ ಪ್ರತಿಪಾದಕರಲ್ಲಿ ಒಬ್ಬರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳನ್ನು ನಾವು ಕೆಲವನ್ನು ತಿಳಿದುಕೊಳ್ಳೋಣ. ಸರಿಯಾದ ಜೀವನವಿಲ್ಲದೆ ಸರಿಯಾದ ಆಲೋಚನೆ ಎಂದಿಗೂ ಬರುವುದಿಲ್ಲ. ಕರ್ಮಗಳ ನಂತರದ ಫಲವನ್ನು ಹಾತೊರೆಯದೆ ಜೀವನದಲ್ಲಿ ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಒಬ್ಬನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವುದು ಮತ್ತು ಮತ್ತೊಂದೆಡೆ ತನ್ನ ಎಲ್ಲ ಚಟುವಟಿಕೆಗಳನ್ನು ಭಗವಂತನಿಗೆ ಅರ್ಪಿಸುವುದು ಸರಿಯಾದ ಜೀವನ. ಇದು ನಿಜವಾದ ಸರಿಯಾದ ಜೀವನ. ಇದೇ ನಿಜವಾದ ಕರ್ಮಯೋಗ. ಯೋಗ್ಯರ ಒಳಿತಿಗಾಗಿ ಮಾಡುವ ಸಮಾಜ ಸೇವೆಯನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು. ನಮ್ಮ ಜೀವನವೇ ಪೂಜೆ. ಪ್ರತಿಯೊಂದು ಕ್ರಿಯೆಯೂ ಒಂದು ಪೂಜೆ. ಈ ಜೀವನ ಅಮೂಲ್ಯವಾದುದು. ನಮ್ಮ ಜೀವನದ ಪ್ರತಿ ಗಳಿಗೆಯೂ ಅಮೂಲ್ಯ. ಹೋದ ಒಂದು ಗಳಿಗೆ ಕೂಡ ಮರಳಿ ಬರುವುದಿಲ್ಲ. ಸರಿಯಾದ ಶಾಸ್ತ್ರಗಳನ್ನು ಆಲಿಸುವುದು ಮತ್ತು ಭಗವಂತನನ್ನು ಸದಾ ಸ್ಮರಿಸುವುದೇ ಅತ್ಯುತ್ತಮವಾದ ಕರ್ತವ್ಯ. ಧನ್ಯವಾದಗಳು ಸ್ನೇಹಿತರೆ.